ಸ್ನೇಹಿತರೆ, ನಾವೀಗ ಸುತ್ತಾಡಿ ರಾತ್ರಿ ಆಗಿದೆ. ನೀವು ಗೋವಾದಲ್ಲಿ ರಾತ್ರಿ ಲೈಫ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರಾತ್ರಿ ತುಂಬ ಕೆಸಿನೋಗಳಿರುತ್ತೆ. ಈ ಕೆಸಿನೋದಲ್ಲಿ ಡ್ಯಾನ್ಸ್ ಹಾಗೆ ಸಮ್ ಪಾರ್ಟೀಸ್ ಎಲ್ಲ ಮಾಡ್ಬೋದು. ಬಟ್ ನೀವೊಂದು ಕೆಸಿನೋಗೆ ಎಂಟ್ರಿ ತೊಗೋಬೇಕಂತಂದರೆ 500 ರೂಪೀಸ್ ಇರುತ್ತೆ. ಜಸ್ಟ್ ನೀವು ಎಂಟ್ರಿಗೆ. ನೀವು ಒಳಗಡೆ ಏನು ಫುಡ್ ತಿಂತೀರೋ ಅಥವಾ ನೀವೇನಾದರೂ ಡ್ರಿಂಕ್ಸ್ ಮಾಡ್ತೀರೋ ಅದಕ್ಕೆಲ್ಲ ಸಪ್ರೇಟಾಗಿ ನೀವು ಪೇ ಮಾಡಬೇಕಾಗುತ್ತೆ. ಅದು ಅಲ್ಲದೆ ನಾವು ಹೋದ ದಿನ ತುಂಬಾ ರಶ್ ಇತ್ತು. ತುಂಬ ಅಂತಂದರೆ ನೀವು ನೋಡ್ಬೋದು, ಇಲ್ಲಿ ತುಂಬ ಟ್ರಾಫಿಕ್ ಇದೆ. ಇಷ್ಟು ರಶ್ ಆಗಲಿಕ್ಕೆ ಕಾರಣ ದಸರಾ. ನಾವು ಆಲ್ಮೋಸ್ಟ್ ಎಲ್ಲಿ ಸುತ್ತಾಡಿದ್ರು ನಮಗೆ ತುಂಬ ಜನ ಕನ್ನಡಿಗರು ಸಿಕ್ಕಿದ್ರು. ನಾವು ಹೋಗೋ ಬಸ್ಸಲ್ಲಿ ಸಹ ಹಾಗೆ ಸುಮಾರು ಒಂದು 2 ಗ್ರೂಪ್ ಇತ್ತು. ಒಂದು 4 ಜನದ್ದು, ಒಂದು 3 ಜನದ್ದು 2 ಗ್ರೂಪ್ ಸಹ ಇತ್ತು. ಅವರು ಸಹ ಕನ್ನಡಿಗರಾಗಿದ್ದರು. ತುಂಬ ಜನ ಸಿಕ್ಕಿದ್ರು ನಮಗೆ. ನೀವು ಕೆಸಿನೋದು ಒಂದು ಫೀಲ್ ಎಂಜಾಯ್ ಮಾಡಬೇಕಂತಂದರೆ ನೀವು ರಾತ್ರಿ ಸುತ್ತಾಡಲೇಬೇಕು. ನಾವು ಆ್ಯಕ್ಚುಲಿ ಕೆಸಿನೋ ಹೋಗಲಿಲ್ಲ, ಯಾಕಂತಂದರೆ ನಾವು ಫ್ಯಾಮಿಲಿ ಇರೋದ್ರಿಂದ ನಮಗೆ ಮಕ್ಕಳಿದ್ದಾರೆ. ಕೆಸಿನೋ ಬೇಡ ಅಂತ ನಾವು ಹೋಗಲಿಲ್ಲ. ನೀವು ಗೊತ್ತಿರ್ಬೋದು, ಅಲ್ಲಿ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಪಾರ್ಟಿಯಲ್ಲಿ ಇರೋದ್ರಿಂದ ನಮಗೆ ಬೇಡ ಅಂತ ನಾವು ಹೋಗಲಿಲ್ಲ. ನಾವು ಹೊರಡೆ ಸುತ್ತಾಡಿದ್ವಿ. ನೀವು ಗೋವಾದಲ್ಲಿ ಹಾಗೆ ನೈಟ್ ಸ್ವಲ್ಪ ಸುತ್ತಾಡಿ ಹೊರಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಬೋಟ್ ನಿಂತಿದೆ. ಪ್ರತಿಯೊಂದು ಬೋಟಲ್ಲಿ ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಹಾಕಿರ್ತಾರೆ. ತುಂಬಾ ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಯಾರಿಗಾದರೂ ಫೋಟೋಗ್ರಫಿ ಮಾಡುವಂಥ ಹುಚ್ಚಿದ್ರೆ ನೀವು ಖಂಡಿತವಾಗಲೂ ನೈಟ್ ನೀವು ಇದರೆಲ್ಲ ಫೋಟೋಗ್ರಾಫ್ ಎಲ್ಲ ಮಾಡಬೇಕು. ಯಾಕಂದರೆ ಆ ಬೋಟಲ್ಲಿ ಲೈಟಿಂಗ್ಸ್ ಇರೋದೆಲ್ಲ ನಿಮಗೆ ನೀರಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದರ ಫೋಟೋ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಿಮ್ಗೆ ಇಲ್ಲೊಂದು ಗ್ರೀನಾಗಿ ಒಂದು ಲೈನ್ಸ್ ಕಾಣ್ತಾ ಉಂಟಲ್ಲ, ಇದು ಹ್ಯಾಂಗಿಂಗ್ ಬ್ರಿಡ್ಜು. ಈ ಹ್ಯಾಂಗಿಂಗ್ ಬ್ರಿಡ್ಜಿ ಹಾಗೆ ಫುಲ್ LED ಲೈಟ್ನ ಹಾಕಿದ್ದಾರೆ. ಅದು ಅಂತೂ ನೋಡಲಿಕ್ಕೂ ಸೂಪರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್. ಇವತ್ತು ನಮ್ಮ 3ನೇ ದಿನ ಗೋವಾದಲ್ಲಿ. ನಾವು ಆ್ಯಕ್ಚುಲಿ ಈಗ ಮಾರ್ಕೆಟಿಗೆ ಬಂದಿದ್ದೇವೆ. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಮಾರ್ಕೆಟ್. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಸಿಗುತ್ತೆ. ಇಲ್ಲಿ ಕಡಿಮೆ, ಆಲ್ಮೋಸ್ಟ್ ಕಡಿಮೆ ಸಿಗುವುದಂದ್ರೆ ಹ್ಯಾಟ್, ಟೊಪ್ಪಿ ಮತ್ತು ಬಟ್ಟೆ, ಟೀ ಶರ್ಟ್ ಎಲ್ಲ ಕಮ್ಮಿ ಸಿಗ್ತದೆ. ಬೊಕ್ಕದಾದು ಉಂಟು ಬೇತೆ ಸೇಮ್ ನಮ್ಮ ಮಂಗಳೂರಲ್ಲಿ ಇರೋದೆ. ಅದು ಮಾಮೂಲಿ ಎಲ್ರಿಗೂ ಗೊತ್ತಿದ್ದೇನೆ. ನೋಡಿ, ಇದೆಲ್ಲ ಈ ಫಿಶ್ಗಳೆಲ್ಲ ವುಡ್ಡಲ್ಲಿ ಮಾಡಿರುವಂಥದ್ದು. ಇದು ನೋಡಿ, ಹೀಗಾಗುತ್ತೆ. ಅಪ್ಪೋ ಸದ್ದು ಇಲ್ಲಿ ಬೇರೆ ಬೇರೆ ಐಟಮ್ಗಳಿವೆ. ಇಲ್ಲಿ ನೋಡಿ, ಇದು ಆಮೆ, ಮೋಸ್ಟ್ ಇದು ಹೋಗುತ್ತೆ. ಇದು ಮೊಸಳೆ, ಹೀಗೆ ಬೇರೆ ಮಸ್ತ್ ಉಂಟು ಐಟಮ್. ಜೋಕ್ಲೆ ಬೆಸ್ಟ್ ಒಂದು. ಎಂತಕ್ಕೆ ಸಣ್ಣ ಮಗು ನಾವೆಲ್ಲ ಮರದ್ದು ಕಾಸ್ಟ್ಲಿ ಇದೆಯಾ ಇಟಲ್ಲಿ ಹಳೆ ಕಾಲದ್ದು ಡ್ರೆಸ್ ಸೋಕೊಂಡು ಹಳೆ ಕಾಲದ್ದು ಗಾಡಿ. ಕಿತ್ನ 500. ಇದು 500 ರೂಪೀಸ್ ಅಂತ ಇದೆ. 300. ಇದೆಲ್ಲ 300 ರೂಪಾಯಿ. ಇಲ್ಲಿ ನೋಡ್ಬೋದು, ಈ ಬುದ್ಧನ ಇದೆಲ್ಲ ಉಂಟು ಇಲ್ಲಿ. ಪ್ಲಾಸ್ಟಿಕ್ಕೆ ಕೊಕೊನಟ್. ಕೊಕೊನಟ್ ಪೌಡ್ರ್. ಓಕೆ, ಇದು ಕೊಕೊನಟ್ ನಮ್ಮ ಈ ತೆಂಗಿನಕಾಯಿದ್ದು ನಾರಿನಿಂದ ಮಾಡಿರುವಂಥದ್ದು, ಪೌಡ್ರಿಂದ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ಗಣಪತಿದು. ಇದು ಹ್ಯಾಂಡ್ ಮೇಡೆಡ್. ನಾವು ನೋಡ್ತಿರ್ಬೋದು, ಇದು ಸಿಪ್ಪೆ ಅಂದರೆ ಇಡೀ ಕಾಯಿಯಿಂದ ಮಾಡಿರುವಂಥದ್ದು. ಒಳಗಡೆ ಇದುಂಟು, ತೆಂಗಿನಕಾಯಿ ಉಂಟು. ತುಂಬ ಚೆನ್ನಾಗಿದೆ. ಇದು ಹ್ಯಾಂಡ್ ಮೇಡೆಡ್. ಇದು ಇವಾಗಿದ್ದು ಒಂದು ಟ್ರೆಡಿಷ್ನಲ್ ಈಗ ಕೊಕೊನಟ್ಗೆ. ಇದು ನಾವೇನು ಗರಟೆ ಅಂತೀವೋ ಅದರಿಂದ ಮಾಡಿರುವಂಥದ್ದು. ಇದೆಲ್ಲ ಇವಾಗ ಅಮೆರಿಕದಲ್ಲಿ ಹಾಗೆ ಔಟ್ ಆಫ್ ಕಂಟ್ರಿಲೆಲ್ಲ ತುಂಬ ಒಂದು ಟ್ರೆಡಿಷ್ನಲ್ ಆಗ್ತದೆ. ಇದೆಲ್ಲ ವುಡ್ಡಿದ್ದು, ಇದೆಲ್ಲ ವುಡ್ಡಲ್ಲಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಗಣಪತಿಯ ವಿಗ್ರಹ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಎಲ್ಲ ತುಂಬ ಐಟಮ್ಗಳಿದ್ದಾವೆ ಇಲ್ಲೆಲ್ಲ ನೋಡಿ. ಇದೆಲ್ಲ ವಾಲ್ಗಿನ ಶೋ ಇಡೋದಾದರೆ ತುಂಬ ಚೆನ್ನಾಗಿದೆ. ಓಲ್ಡ್ ಇಂಡಿಯನ್ ಕಾಯಿನ್ಸ್ ಇಲ್ಲೊಂದು ಉಂಟು ನೋಡಿ. ಓಲ್ಡ್ ಇಂಡಿಯನ್ ಕಾಯಿನ್ಸ್ ಇದು 2000 ರೂಪೀಸ್. ಇಲ್ಲಿ ಶಂಖ ಎಲ್ಲ ಇದೆ.
ಇಲ್ಲೆಲ್ಲ ಡ್ರೆಸ್ಗಳಿದೆ, ಬಟ್ ತುಂಬ ಕಾಸ್ಟ್ಲಿ ಇದೆ ಆಯಿತಾ. ನೀವು ಆಲ್ಮೋಸ್ಟ್ ರೋಡ್ ಸೈಡಲ್ಲಿ ತೆಗೀರಿ, ಇಲ್ಲಿ ತುಂಬ ರೇಟ್ ತುಂಬ ಕಾಸ್ಟ್ಲಿ ಇದೆ. ನಾವಿಲ್ಲೀಗ ಒಂದು ಜ್ಯೂಸ್ ಕುಡಿಯುವ ಅಂತ ಬಂದ್ವಿ. ಎಲ್ಲ ಇಲ್ಲಿದ್ದಾರೆ. ಕಬ್ಬಿನ ಜ್ಯೂಸ್ ಇಲ್ಲಿತ್ತು, ಹಾಗಾಗಿ ನಾವೊಂದು ಕಬ್ಬಿನ ಜ್ಯೂಸ್ ಕುಡಿಯುವಂತ ಇಲ್ಲಿ ಬಂದಿದ್ವಿ. ಒಂದು ಕಬ್ಬಿನ ಜ್ಯೂಸ್ ಕುಡಿದು ಹೋಗುವ. ಕಮ್ಮಿ ಇದಕ್ಕೆ ನಿಂದುವೆ ಪೂರೈಕಲ ರೇಟ್ ಜಾಸ್ತಿ ಅಂತ ನಿಜವಾಗ್ಲೂ ಎಲ್ಲ ರೇಟ್ ಡಬಲ್ ಉಂಟು. ಬಟ್ ಇಲ್ಲಿ ಇದಕ್ಕೆ ಮಾತ್ರ ಸ್ವಲ್ಪ ಕಮ್ಮಿ, ನಮ್ಮ ನಾರ್ಮಲ್ ರೇಟ್ ಇದೆ. ಬಟ್ ಬೇರೆ ಎಲ್ಲ ಇಲ್ಲಿ ರೇಟ್ ಜಾಸ್ತಿ ಇದೆ ನೋಡಿ. ಕಬ್ಬಿನ ಜ್ಯೂಸ್ ಮಸ್ತ್ ಇತ್ತು ಅಲ್ಪಿಯ ಏನಮ್ಮ. ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಕಡೆ ಸಿಗೋದು ಸೇಮ್ ಇದೇನೆ. ಕಬ್ಬಿನ ಜ್ಯೂಸ್ ಕುಡೀರಿ, ಅಯ್ಯನ ಶಕ್ತಿ ಪಡೀರಿ. ಹಾಂ, ಇಲ್ಲಿ ನಾವು ಗೇರು ಬೀಜ ತಗೊಳ್ಳಿ ಬಂದ್ವಿ. ಇಲ್ಲಿ ಸ್ವಲ್ಪ ಗೇರು ಬೀಜ ರೇಟ್ ಕಮ್ಮಿ, ತುಂಬ ಕಮ್ಮಿ ಇದೆ. ನೋಡ್ಬೋದು ನೋಡಿ, ಎಲ್ಲ ಫುಲ್ ಗೇರು ಬೀಜ ಎಲ್ಲ ಇದೆ ಇಲ್ಲಿ. ಬೇರೆ ಬೇರೆ ಪ್ರಾಡಕ್ಟ್ಗಳಿದ್ದಾವೆ, ಎಲ್ಲ ರೇಟ್ ತುಂಬ ಕಮ್ಮಿ. ಇಲ್ಲಿ 2 ವೆರೈಟಿಯಲ್ಲಿ ಗೇರು ಬೀಜ ಸಿಗುತ್ತೆ. ಒಂದು ಇದು ಸಿಪ್ಪೆ ಇರುವಂಥದ್ದು, ಹಾಗೆ ಇನ್ನೊಂದು ಇದು ಸಿಪ್ಪೆ ಇಲ್ಲದಿರುವಂಥದ್ದು. ಇದಕ್ಕೀಗ 350 ರುಪೀಸ್ ಅಂತೆ, ಇದಕ್ಕೆ 300. ಚಾಕ್ಲೇಟಾ ನೋಡಿ, ಇದು ಚಾಕ್ಲೇಟ್ಸ್ ಇದೆ. ಈ ನಾರ್ಮಲ್ ಚಾಕ್ಲೇಟೇನಾ? ಹಾಂ, ಇದು ನಾರ್ಮಲ್ ಚಾಕ್ಲೇಟ್, ಏನು ಸ್ಪೆಷಲ್ ಚಾಕ್ಲೇಟ್ ಅಲ್ಲ. ಇದಕ್ಕೆ 100 ರುಪೀಸು. ಆ್ಯಕ್ಚುಲಿ MRP 130 ಉಂಟು ಇದರಲ್ಲಿ, ಇದು 100 ರುಪೀಸಿಗೆ ಕೊಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಐಟಮ್ಗಳಿದ್ದಾವೆ ಇಲ್ಲೆಲ್ಲ. ನಿಮ್ಗೆ ಇಲ್ಲಿ ನೋಡ್ಬೋದು, ಇದು ಮಸಾಲ, ಕಾಜು ಮಸಾಲ ಇದೆ. ಇದು ಪೆಪ್ಪರ್ ಮಸಾಲ, ಇದು ನೋಡಿ, ಇದು ಸಾಲ್ಟು, ಎಲ್ಲ ವೆರೈಟೀಸ್ ಸಿಗುತ್ತೆ. ಇದು ಮತ್ತು ಇದು ಇನ್ನೊಂದು ಹೋಲ್ಸೇಲ್ ಶಾಪ್. ಇದು ನೀವು ಏನಾದ್ರು ಬೇಕಾದ್ರೆ ಇಲ್ಲಿ ತಗೋಬೋದು, ತುಂಬ ರೇಟ್ ಕಮ್ಮಿ ಇದೆ. 150 ನೋಡಿ, ಇದೊಂದು ಇಷ್ಟು ದೊಡ್ಡ ಬಾಕ್ಸ್ ಇದು 150 ರುಪೀಸ್ ಅಂತ. ಇದಕ್ಕೆ ಇದೆಲ್ಲ ವರ್ತ್ ಅಂತ ಹೇಳ್ಬೋದು, ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಉಂಟು ನೋಡಿ. ಇದೊಂದು ಡಿಸೈನ್ ತುಂಬ ಚೆನ್ನಾಗಿದೆ, ಒಂದು ಬಾಟ್ಲಿ ಒಳಗಡೆ ಚಾಕ್ಲೇಟ್ ಹಾಕಿಟ್ಟಿದ್ದಾರೆ. ಇದೆ ತುಂಬ ಐಟಮ್ ಇದೆ ಇಲ್ಲೆಲ್ಲ. ನಿಮ್ಗೆ ಏನಾದರೂ ಬೇಕಾದರೆ ಬಂದು ತಗೋಬೋದು. ನಮ್ಮ ಜಸ್ಟ್ ಇಲ್ಲಿ HDFC ಬ್ಯಾಂಕ್ ಇದೆ, HDFC ಬ್ಯಾಂಕ್ನ ಆಪೋಸಿಟ್ ಇದು ಬರುತ್ತೆ, ನೀವು ಇಲ್ಲಿ ತಗೋಬೋದು. ಚಾಕ್ಲೇಟ್ ತಗೋತಾ ಇದ್ದೀನಿ. ಇದರಲ್ಲಿ ರೇಟ್ ಮಾತ್ರ 130 ಅಂತ ಉಂಟು, ಬಟ್ ಹೋಲ್ಸೇಲ್ ಆಗಿ ನಮಗೆ 100ಗೆ ಸಿಗ್ತಾ ಉಂಟು. ಇದು 3 ತಗೊಳ್ತಾ ಇದ್ದೀನಿ. ಒಂದು ಅಕ್ಕನ ಮಕ್ಕಳಿಗೆ, 2, ಇದು ನನ್ನ ಮಗನಿಗೆ, ಹಾಗೆ 3 ಜನಕ್ಕೆ ಅಂತ ತಗೊಳ್ತಾ ಇದ್ದೀನಿ. ಯಾಕಂದರೆ ಇದು ಆಟ ಸಾಮಾನಿಗೆಲ್ಲ ಕಾಸ್ಟ್ಲಿ ರೇಟ್, ಇದ್ರ ಬದಲು ಚಾಕ್ಲೇಟ್ ಅದು ಕ್ಯಾಶುನೆಟ್ ಏನಾದ್ರು ತಗೊಳ್ಬೋದು ಅಂತ. ಇದು ಗೋವಾ ಸ್ಪೆಷಲ್ ಸ್ವೀಟ್ಸ್, ತುಂಬ ಟೇಸ್ಟಿಯಾಗಿ ಉಂಟು, ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ. 150 ರುಪೀಸ್, ಅಂದರೆ ಇದರಲ್ಲಿ 200 ಅಂತ ಉಂಟು, ಆದರೆ 150ಗೆ ಕೊಡ್ತಾರೆ ಇವರು. ಸ್ವಲ್ಪ ಡಿಸ್ಕಸ್ ಮಾಡಿ, ಆವಾಗ 150ಗೆ 100% ಕೊಟ್ಟೇ ಕೊಡ್ತಾರೆ. ಮಾತ್ರ ತಿಂದರೆ ಮಾತ್ರ 100% ಎಲ್ಲರೂ ತುಂಬ ಇಷ್ಟಪಡ್ತೀರ. ನಮಗೆ ಅಂತೂ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತಗೊಂಡೆ. ಒಟ್ಟು ಇಲ್ಲಿಗೆ 2 ತಗೊಂಡ್ವಿ. ನಿನ್ನೆ ಒಂದು ತಗೊಂಡ್ವಿ, ಇವತ್ತು ಒಂದು ತಗೊಂಡ್ವಿ. ಎಸ್, ನಾವೀಗ ಗೋವಾ ಎಲ್ಲ ಟ್ರಿಪ್ ಮುಗಿಸಿ ರಿಟರ್ನ್ ನಾವು ಮ್ಯಾಂಗ್ಳೂರ್ ಹೋಗ್ತಾಯಿದ್ದೀವಿ. ಗೋವಾ ಟ್ರಿಪ್ಪು ಓಕೆ, ಅದು ಪರವಾಗಿಲ್ಲ, ಒಂದು ಸ್ವಲ್ಪ ನಾವು ಎಂಜಾಯ್ ಮಾಡಿದ್ವಿ. ನಾವೀಗ ಟ್ರೈನಲ್ಲಿದ್ದೇವೆ ನೋಡಿ, ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಹಾಂ, ಎಲ್ಲ ಮೊಬೈಲಲ್ಲಿ ಸಾಂಗ್ ಕೇಳ್ಕೊಂಡು ಮೊಬೈಲ್ ನೋಡ್ಕೊಂಡು ಎಲ್ಲ ಬ್ಯುಸಿ ಇದ್ದಾರೆ. ಗೋವಾದ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅನ್ನೋದು ನಾನೊಂದು ಬೇರೆ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆಲ್ಲ ಹೇಳ್ತೀನಿ ನಾನು ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು, ಏನು ಮಾಡ್ಬೋದು ಅಥವಾ ಏನು ಮಾಡಬಾರ್ದು, ಹಾಗೆಯೇ ಯಾವ ಇದರಲ್ಲಿ ನಾವು ನೋಡಿದ್ರೆ ಹೆಚ್ಚು ಎಂಜಾಯ್ ಮಾಡ್ಬೋದು, ಎಲ್ಲದು ನಾನು ನಿಮಗೆ ಹೇಳ್ತೀನಿ. ಯಾವುದೆಲ್ಲ ವೇಸ್ಗಳಿದೆ, ನಾವು ಎಂಜಾಯ್ ಮಾಡಲಿಕ್ಕೆ ಯಾವುದೆಲ್ಲ ದಾರಿಗಳಿದೆ ಎಲ್ಲದು ನಾನು ಹೇಳ್ತೀನಿ. ಓಕೆ, ನಾವು ಇವತ್ತಿನ ಗೋವಾ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡಿ ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಬಿಟ್ಟು ಲೈಕ್ ಕೊಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.